ಫೆಬ್ರವರಿ 23ರಿಂದ 25ರವರೆಗೆ 3 ದಿನಗಳ ಕಾಲ ಪುತ್ತೂರು ವಿವೇಕಾನಂದ ಎಂಜಿನಿಯರಿಂಗ್ ಕಾಲೇಜಿನ ಆವರಣದಲ್ಲಿ ಬೃಹತ್ ಕೃಷಿ ಯಂತ್ರ ಮೇಳ ನಡೆಯಲಿದ್ದು, ರಾಜ್ಯದ ನಾನಾ ಜಿಲ್ಲೆಗಳಿಂದ ಸುಮಾರು 3 ಲಕ್ಷದಷ್ಟು ರೈತರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಕ್ಯಾಂಪ್ಕೋ ಅಧ್ಯಕ್ಷ ಎಸ್ಆರ್ ಸತೀಶ್ ಚಂದ್ರ ಹೇಳಿದರು. ವಿವೇಕಾನಂದ ಶಿಕ್ಷಣ ಸಂಸ್ಥೆಯು ಇಂತಹದೊಂದು ಮೇಳ ನಡೆಸುವ ಮೂಲಕ ಕಳೆದೊಂದು ದಶಕದಿಂದ ಶಿಕ್ಷಣ ಸಂಸ್ಥೆಯೊಂದರ ಮೂಲಕ ನಡೆಸುವ ಅಪೂರ್ವ ಕೃಷಿ ಯಂತ್ರ ಮೇಳವಾಗಿ ದಾಖಲಾಗಿದೆ. ಕ್ಯಾಂಪ್ಕೋ ಸಂಸ್ಥೆ, ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟಗಳು ಸಹಭಾಗಿತ್ವವನ್ನು ನೀಡಲಿವೆ. 2009, 12 ಮತ್ತು 2015ರಲ್ಲಿ ಯಶಸ್ವಿ ಮೇಳ ಇಲ್ಲಿ ನಡೆದಿದೆ. ಇನ್ನು 2015ರ ಮೇಳದಲ್ಲಿ ಸುಮಾರು 2 ಲಕ್ಷ ಜನರು ಭಾಗವಹಿಸಿದ್ರು. ಈ ಬಾರಿ ಅದು 3 ಲಕ್ಷಕ್ಕೆ ಮುಟ್ಟುವ ಸಾಧ್ಯತೆ ಇದೆ. ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು, ಕೊಡಗು, ಉತ್ತರ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ, ಹಾಸನ, ದಾವಣಗೆರೆ, ತುಮಕೂರು, ಚಿತ್ರದುರ್ಗ ಜಿಲ್ಲೆಗಳ ರೈತರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಕ್ಯಾಂಪ್ಕೋ ಮತ್ತು ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜ್ ಸಹಯೋಗದಲ್ಲಿ 23, 24, 25 ಫೆಬ್ರವರಿ 3 ದಿನಗಳ ಬೃಹತ್ ಯಂತ್ರಮೇಳವನ್ನು ಮಾಡಲಿಕ್ಕೆ ಆಯೋಜನೆಯನ್ನು ಮಾಡಿದ್ದೇವೆ. ಇದು 4ನೇ ಯಂತ್ರಮೇಳ. ಒಂದು ಕಾಲೇಜು ಸರ್ಕಾರ ಮಾಡಬಹುದಾದಂತಹ ಒಂದು ವಿಷಯವನ್ನು ಒಂದು ಕಾಲೇಜು ಮಾಡ್ತದೆ. ಆ ಕಾಲೇಜಿಗೆ ಎಲ್ಲ ಸಹಕಾರಿ ಸಂಸ್ಥೆಗಳು ಸಹಕಾರ ಮಾಡಿ ರೈತರಿಗೆ, ಸಮಾಜಕ್ಕೆ, ಒಟ್ಟು ದೇಶದ ಬೆಳವಣಿಗೆಯಲ್ಲಿ ತನ್ನದೇ ಆದ ಕೊಡುಗೆಯನ್ನು ಕೊಡಲಿಕ್ಕೆ ಕಳೆದ ಹಲವು ವರ್ಷಗಳಿಂದ ಶ್ರಮಿಸ್ತಾ ಇರುವುದು ತಮ್ಮೆಲ್ಲರ ಗಮನಕ್ಕೆ ಬಂದಿದೆ. ಇದು ಸುಮಾರು 2 ಲಕ್ಷಕ್ಕಿಂತ ಹೆಚ್ಚು ಜನ ಈ ಒಂದು ಯಂತ್ರಮೇಳದ ಉಪಯೋಗವನ್ನು ಪಡೀತಾರೆ ಅಂತ ಹೇಳ್ತಕ್ಕಂಥದ್ದು ಒಂದು ನಮ್ಮ ಆಕಾಂಕ್ಷೆ ಇದೆ. ಕಳೆದ ಎಲ್ಲ ಯಂತ್ರಮೇಳಗಳಲ್ಲಿ ಕೂಡ ತಾವೆಲ್ಲ ನಮಗೆ ಎಲ್ಲ ರೀತಿಯ ಸಹಕಾರಗಳನ್ನು ಮಾಡಿ ರೈತರಿಗೆ, ಅನ್ವೇಷಣೆ ಮಾಡತಕ್ಕಂಥವರಿಗೆ, ಹೊಸ ಹೊಸ ಸಂಶೋಧನೆ ಮಾಡತಕ್ಕಂಥವರಿಗೆ ಮತ್ತು ಉತ್ಪಾದಕರಿಗೆ ಮತ್ತು ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನ ಆಡಳಿತ ಮಂಡಳಿ ಅಧ್ಯಕ್ಷ ಸತೀಶ್ ರಾವ್, ಕೃಷಿ ಯಂತ್ರದ ಮೇಳದ ಸಂಯೋಜಕ ವಿವೇಕ್ ರಂಜನ್ ಭಂಡಾರಿ, ಉಪನ್ಯಾಸಕ ಹರಿಪ್ರಸಾದ್, ಕ್ಯಾಂಪ್ಕೋ ಹಿರಿಯ ವ್ಯವಸ್ಥಾಪಕ ರಾಮಚಂದ್ರ ಕಾಮತ್, ವಿವೇಕಾನಂದ ಪಾಲಿಟೆಕ್ನಿಕ್ ಸಂಸ್ಥೆಯ ಸಂಚಾಲಕ ಮಹದೇವ್ ಶಾಸ್ತ್ರಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಅನೀಶ್ ಕುಮಾರ್, V4 News 24/7 ಪುತ್ತೂರು.